ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂಯಾರ್ಕಿನ ಆಡಳಿತ ವಿಭಾಗದ ಮ್ಯಾನ್ಹಟ್ಟನ್ನಲ್ಲಿ ಏಕಾಏಕಿ ಗುಂಡಿನ ದಾಳಿ ನಡೆದು ಪೊಲೀಸ್ ಸೇರಿ 5ರನ್ನು ಬಲಿ ಪಡೆದಿದೆ. ಮ್ಯಾನ್ಹಟ್ಟನ್ನ ಪಾರ್ಕ್ ಅವೆನ್ಯೂನಲ್ಲಿರುವ ಕಾರ್ಪೊರೇಟ್ ಕಚೇರಿ ಬಳಿ ಆಗಂತುಕನು ಒಮ್ಮೆಗೆ ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ. ಪೊಲೀಸರು ಪ್ರತಿಗುಂಡು ಹಾರಿಸಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲದೆ ದಾಳಿಕೋರ ಇತರರು ಎಂದು 5 ಇದರಲ್ಲಿ ಸಾವು ಕಂಡಿದ್ದಾರೆ. ಪೊಲೀಸು ಅಧಿಕಾರಿಣಿ ಜೆಸಿಕಾ ಟಿಶ್ ಅವರು ನೇಳ ಬಂದೂಕು ಹಿಡಿದಿದ್ದ ದಾಳಿಕೋರ ಕೂಡ ಸತ್ತಿದ್ದಾನೆ ಎಂದು ತಿಳಿಸಿದ್ದಾರೆ. 634 ಅಡಿ ಎತ್ತರದ ಗಗನಚುಂಬಿ ಕಟ್ಟಡದ ಪಾರ್ಕ್ ಅವೆನ್ಯೂ ಬಳಿ ಈ ಗುಂಡು ದಾಳಿ ನಡೆದಿದೆ. 3ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಒಬ್ಬನ ಸ್ಥಿತಿ ಸಾವಿನೊಡನೆ ಕದನವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ನ್ಯೂಯಾರ್ಕ್. Every day. Hey, are you home? Okay, good. Apparently there's a shooter on Park Ave. It seems like in the Blackstone building. Yeah. Okay. Thank goodness. Alright. I'm going to, there's, like a bunch of cops congregating outside of 345 Park. They're behind cop cars. Volkswagen. Volkswagen Mangalore, Airport Road, Yeyadi, Mangalore. Volkswagen.